ಬೃಹತ್ ಗಾತ್ರದ ಸುಮಾರು 40 ಕೆಜಿ ತೂಕದ ಹೆಬ್ಬಾವು ಪಂಚಗ್ರಾಮದ ನೆಕ್ಕಿಲ ವಾಸುದೇವ್ ಭಟ್ ಅವರ ಮನೆಯ ಅಂಗಳದಲ್ಲಿ ಕಾಣಿಸಿಕೊಂಡಿದ್ದು ಬಳಿಕ ಅದನ್ನು ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಡುವ ಕಾರ್ಯ ನಡೆದಿದೆ. ಪಂಜಾ ಬಲ್ಪ ಸುಬ್ರಹ್ಮಣ್ಯ ಭಾಗದಲ್ಲಿ ಹಾವುಗಳನ್ನು ಹಿಡಿಯಲು ಪರಿಣತಿ ಹೊಂದಿದ ಮಾಧವ ಮುಗಿರ ಹಾಗೂ ತಿಮ್ಮಣ್ಣ ಎಂಬವರು ಹೆಬ್ಬಾವನ್ನ ಸುರಕ್ಷಿತವಾಗಿ ಹಿಡಿದು ಗೋಣಿ ಚೀಲದಲ್ಲಿ ತುಂಬಿಸಿ ಅರಣ್ಯ ಪ್ರದೇಶಕ್ಕೆ ಬಿಡುವ ಕಾರ್ಯವನ್ನು ಮಾಡಿದ್ದಾರೆ ಎಂದು ನೆಕ್ಕಿಲ ನಿವಾಸಿ ವಾಸುದೇವ್ ಭಟ್ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ.